ಒಂದೊಂದು ಚಾಲನಾ ಬಗ್ಗೆ ಮಾಹಿತಿಗಳು. ವಿಶ್ವ ಯೋಗ ದಿನಾಚರಣೆಯ ಮುಖ್ಯ ಉದ್ದೇಶ ಇಷ್ಟು ಬಂಧುಗಳೇ, ವ್ಯಕ್ತಿಗೆ ನೈಸರ್ಗಿಕವಾಗಿ ಹೇಗೆ ಕಾಯಿಲೆಗಳನ್ನು ತಡೆಗಟ್ಟಬಹುದು ಎಂಬ ತಿಳಿಸುವ ಮಾಹಿತಿಯನ್ನು ನೀಡುವ ಒಂದು ಉದ್ದೇಶವೇ ವರ್ಲ್ಡ್ ಯೋಗ ಡೇ, ವಿಶ್ವ ಯೋಗ ದಿನಾಚರಣೆ. ಯೋಗದಿಂದ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ವಿಕಸಗೊಳ್ಳಬಹುದು ಎಂಬ ಸಂದೇಶವನ್ನು ಸಾರುವ ದಿನವೇ ವರ್ಲ್ಡ್ ಯೋಗ ಡೇ. ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು, ಬೆನ್ನು ನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿ ಇತ್ಯಾದಿ ಸಮಸ್ಯೆಯನ್ನು ಯೋಗದ ಮೂಲಕ, ಮುದ್ರೆಗಳ ಮೂಲಕ ನಿಯಂತ್ರಣಗೊಳಿಸಬಹುದು ಎಂಬ ಸಂದೇಶವನ್ನು ಸಾರುವ ದಿನವೇ ವರ್ಲ್ಡ್ ಯೋಗ ಡೇ, ವಿಶ್ವ ಯೋಗ ದಿನಾಚರಣೆ. ಬಂಧುಗಳೇ, ಶ್ರೀಸಾಮಾನ್ಯನು ತನ್ನ ಕಾಯಿಲೆಗಳನ್ನು ಯೋಗದ ಮೂಲಕ ನಿಯಂತ್ರಣಗೊಳಿಸಬಹುದೆಂಬ ಸಂದೇಶವನ್ನು ಸಾರುವ ದಿನವೇ ವರ್ಲ್ಡ್ ಯೋಗ ಡೇ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ವ್ಯಕ್ತಿಯು ಸಾಮಾನ್ಯವಾಗಿ ಔಷಧಿಗೆ ಅಂದ್ರೆ ವೈದ್ಯರಂತೆ ಹೋಗುವುದು, ಸುಮ್ಮನೆ ಗುಳಿಗೆ ನುಂಗುವುದು, ಅಂತಹ ಸಮಸ್ಯೆ ಎಲ್ಲ ನಿವಾರಣೆ ಮಾಡಬಹುದು ಯೋಗದ ಮೂಲಕ. ಆ ಒಂದು ಜನರಿಗೆ ಅರಿವು ಮೂಡಿಸುವ ಉದ್ದೇಶವೇ ಈ ಯೋಗ ದಿನ ಆಗಿದೆ ಬಂಧುಗಳೇ. ವಿಶ್ವದಾದ್ಯಂತ ಯೋಗ ದಿನಾಚರಣೆ ಬಹಳ ಸಂಭ್ರಮದಿಂದ ನಡೀತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಆರಂಭದಲ್ಲಿ ಯೋಗದ ಬಗ್ಗೆ ಒಂದೆರಡು ಮಾಹಿತಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೈಹಿಕ ಆರೋಗ್ಯ, ಚಿತ್ತ ಶಾಂತಿ, ಆಧ್ಯಾತ್ಮಿಕ ಸಾಧನವಾದ ಯೋಗ ನಮ್ಮ ಭಾರತೀಯರ ವಿಶಿಷ್ಟ ಕೊಡುಗೆ ಪರಂಪರೆಯಾಗಿದೆ. ಅಂತಹ ದೈಹಿಕ ಆರೋಗ್ಯ, ಚಿತ್ತ ಶಾಂತಿ, ಆಧ್ಯಾತ್ಮಿಕ ಸಾಧನವಾದ ಯೋಗ ನಾವೆಲ್ಲ ಅದನ್ನು ಇನ್ನಷ್ಟು ಬೆಳೆಸಬೇಕು, ಪ್ರಸರಿಸಬೇಕು. ಮನೆ ಮನೆಯಲ್ಲಿ ಯೋಗ ಆಗಬೇಕು. ಈಗ ಕೆಲವು ಮನೆಗೆ ಹೋದರೆ ಸೆಲ್ಫಲ್ಲಿ ಮೆಡಿಕಲ್ ಶಾಪಿನಾಗಿದೆ, ಸಾಕಷ್ಟು ಮಾತ್ರೆಗಳ ದಾಸ್ತಾನು. ನನಗೆ ತಲೆನೋವು ಆಗ್ತದ, ಹೊಟ್ಟೆ ನೋವು ಆಗ್ತದ, ಅಥವಾ ವಾಂತಿ ಬರ್ತದೆ, ಈಗಲೇ ಔಷಧಿಗಳ ದಾಸ್ತಾನು ಮನೆಯಲ್ಲಿ ಕೆಲವು ಸೆಲ್ಫಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹ ನ್ಯಾಚುರೋಪತಿ, ನೈಸರ್ಗಿಕವಾಗಿ ಯೋಗ ಮುದ್ದೆಗಳ ಮೂಲಕ ಅದನ್ನೆಲ್ಲ ತಡೆಗಟ್ಟಬಹುದು ಹೇಳುವ ಸಂದೇಶವನ್ನು ಸಾಧಿಸಲಿಕ್ಕೆ ವಿಶ್ವ ಯೋಗ ದಿನ ಆ ಉದ್ದೇಶ ಹಾಗಾಗಿ ಬಂಧುಗಳೇ. ಯೋಗ ಎನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಎನ್ನುವುದರಿಂದ ಬಂದಿದ್ದು ಕೂಡಿಸು, ಜೋಡಿಸು, ಸೇರಿಸು, ಒಂದಾಗಿಸು, ಐಕ್ಯಗೊಳಿಸು ಎನ್ನುವ ಅರ್ಥಗಳನ್ನು ಕೊಡ್ತಾರೆ. ಯೋಗದ ಆದಿಯೋಗಿ ಶಿವದೇವರು ಅದರ ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿ, ಅವರು ತಮ್ಮ ಸಪ್ತ ಋಷಿಗಳಿಗೆ ಯೋಗದ ಬಗ್ಗೆ ಉಪದೇಶ ಮಾಡಿ ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆಮೇಲೆ ಪತಂಜಲಿ ಋಷಿ ಮಾಡಿ ಫಾದರ್ ಆಫ್ ಯೋಗ, ಆಧುನಿಕ ಒಂದು ಜೀವನ ಶೈಲಿಯಲ್ಲಿ ಪತಂಜಲಿ ಋಷಿಗಳಿಗೆ ಯೋಗದೊಂದು ಚೌಕಟ್ಟನ್ನು ಹಾಕಿ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ವಿಕಸಗೊಳ್ಳಲು ಸಾಧ್ಯ ಅಂತೇಳಿ ಅಷ್ಟಾಂಗ ಯೋಗ ತನ್ನ ಪಾತಂಜಲ ಯೋಗದ ರಸದಲ್ಲಿ 195-196 ಸೂತ್ರಗಳನ್ನು ರಚಿಸಿ ತನ್ನ 2ನೇ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಯೋಗದ ಬಗ್ಗೆ ಮಾಹಿತಿ ಪತಂಜಲಿ ಋಷಿಗಳು ನಮಗೆ ತಿಳಿಸಿದ್ದಾರೆ. ಅಂತಹ ಅಷ್ಟಾಂಗ ಯೋಗ ವ್ಯಕ್ತಿ ತನ್ನ ಅಷ್ಟಾಂಗ ಯೋಗವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ವ್ಯಕ್ತಿ ಉತ್ತಮ ಜೀವನ ಶೈಲಿಯಾಗಿ ಬಾಳಲಿಕ್ಕೆ, ರೂಪುಗೊಳ್ಳಲಿಕ್ಕೆ ಸಾಧ್ಯ ಎಂಬ ಸಂದೇಶವನ್ನು ಸಾರುವ ದಿನವೇ ವಿಶ್ವ ಯೋಗ ದಿನ. ಸತ್ಯ, ಅಹಿಂಸೆ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಈ ರೀತಿ ಬೇರೆ ಬೇರೆ ಇದರ 10 ಮಾಹಿತಿಗಳಿವೆ. ಅದೆಲ್ಲ ನಿಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಬರೋದ್ರಿಂದ ಆಮೇಲೆ ಯಮನಿಯಮ ಪಾಲಿಸಿಕೊಂಡೇ ಬರ್ಬೇಕು, ಇಲ್ಲ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಂಧುಗಳೇ, ಆಸನ, ಸ್ಥಿರಂ, ಸುಖ, ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು, ಬೆನ್ನು ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ, ಅಲ್ಸರ್, ಬಿಪಿ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಕಾಲು ನೋವು, ಹೆಡ್ಏಕ್, ಟೆನ್ಷನ್, ಒತ್ತಡ ನಿಯಂತ್ರಣಕ್ಕೆ ಯೋಗ ರಾಮಬಾಣ. ಯೋಗ ಔಷಧಕ್ಕೊಂದು ಪರ್ಯಾಯ, ರಾಮಬಾಣವೂ ಹೌದು, ರೋಗ ನಿರೋಧಕ ಉಪಾಯ ಹೌದು. ಪ್ರಾಣಾಯಾಮ, ಅಷ್ಟಾಂಗ ಯೋಗದ 4ನೇ ಮೆಟ್ಟಿಲೆ ಪ್ರಾಣಾಯಾಮ. ಪ್ರಾಣಕ್ಕೆ ಹೊಸ ಆಯಾಮ. ಪ್ರಾಣಾಯಾಮ ಬ್ರೆತ್ ಕಂಟ್ರೋಲ್, ಪಂಚ ಪ್ರಾಣಗಳ ಹತೋಟಿಗೆ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ. ನಾವು ಸರಿಯಾಗಿ ಉಸಿರಾಡಲಿಲ್ಲಂತೆ ಉಸಿರಿನ ವೇಗಕ್ಕೂ ಆಯುಷ್ಯಕ್ಕೂ ಸಂಬಂಧ ಉಂಟು ನಮ್ಮ ಹಿರಿಯರು ಹೇಳ್ತಾರೆ. ಯಾರು ಬೇಗ ಬೇಗ ಉಸಿರಾಡ್ತಾರೆ ಅವರ ಕೋಟ ಕಮ್ಮಿ ಅಂತೆ. ಆರೋಗ್ಯವಂತ ವ್ಯಕ್ತಿಯ ಉಸಿರಾಟ ನಿಮಿಷಕ್ಕೆ 15-20 ಬಾರಿ, ಗಂಟೆಗೆ 900 ಬಾರಿ, ದಿವಸಕ್ಕೆ 21,600 ಬಾರಿ. ಆಮೇಲೆ ಜೀವಿತಾವಧಿ 100 ವರ್ಷ ಹೇಳ್ತಾರೆ, 100 years ಹ್ಯೂಮನ್ ಲೈಫ್ ಸ್ಪ್ಯಾನ್. ಜಪಾನಲ್ಲಿ ರಷ್ಯಾದಿಂದ ಬದುಕಿದ್ದಾರೆ, ನಮ್ಮ ಋಷಿಮುನಿಗಳು ತುಂಬಾ ಬದುಕಿದ್ದಾರೆ. ಯಾಕೆಂದ್ರೆ ಅವರು ಉಸಿರನ್ನು ತಡೆಗಟ್ಟುವಂತಹ ಉಸಿರಿನ ನಿಯಂತ್ರಣ ಮೂಲಕ ವಿಶ್ವಾಮಿತ್ರ ಎಂಬ ಋಷಿ ಇದ್ದಾರೆ ಬಂಧುಗಳೇ, ಅವರು ಶಕ್ತಿಧಾರಣೆ ಮುದ್ರೆ ಮಾಡಿ 1,000 ವರ್ಷ ಬದುಕಿದ್ದಾರೆ. ಪ್ರಾಣಾಯಾಮದ ಮೂಲಕ, ಮನಸ್ಸಿನ ನಿಯಂತ್ರಣ ಮೂಲಕ ಹಠಯೋಗ ಸಾಧಿಸಿ ಇದೆಲ್ಲ
ನಮ್ಮ ಭರತ ಖಂಡ ಭೂಮಿಯಲ್ಲಿ ಮಾತ್ರ ಸಹ ಹಿಮಾಲಯದ ತಪ್ಪಲಿನ ವರ್ಷಕ್ಕೆ ಹೋಗಿ ಎಷ್ಟೋ ಋಷಿಮುನಿಗಳು 100 ವರ್ಷ 200 ವರ್ಷ ಬಾಳ್ತಾ ಇದ್ದಾರೆ, ಇನ್ನೂ ಸಹ ಬದುಕಿದ್ದಾರೆ, ದೇಶಕ್ಕೆ ಒಳ್ಳೆಯ ಸಂದೇಶ ನೀಡ್ತಾ ಇದ್ದಾರೆ. ಅಲ್ಲಿ ಕೂತು ನಮಗೆ ಪ್ರೇಯರ್ ಮಾಡ್ತಾರೆ. ಅವರು ಪ್ರೇಯರ್ ಮಾಡೋ ಕಾರಣ ನಾವು ಹೀಗಿದ್ದೇವೆ. ಪ್ರಾಣಕ್ಕೆ ಹೊಸ ಆಯಾಮ. ಪ್ರಾಣಾಯಾಮದಲ್ಲಿ ಹಲವು ವಿಧಗಳಿವೆ. ಸುಖ ಪ್ರಾಣಾಯಾಮ, ಆಂತರಿಕ ಕುಂಭಕ, ಬಾಹ್ಯ ಕುಂಭಕ, ಆಮೇಲೆ ನಾಡಿಶುದ್ಧಿ ಪ್ರಾಣಾಯಾಮ, ಶೀತಲಿ, ಸಿತ್ಕಾರಿ, ಸದಂತ, ಭ್ರಮಣಿ ಪ್ರಾಣಾಯಾಮ, ತುಂಬಾ ಪ್ರಾಣಾಯಾಮ. ಅದಕ್ಕೆಲ್ಲ ಶಾಸ್ತ್ರೋಕ್ತವಾಗಿ ಶಿಸ್ತುಬದ್ಧವಾಗಿ ಉಸಿರಿನ ಗತಿಯೊಂದಿಗೆ ನಾವು ಮಾಡಬೇಕಾಗ್ತದೆ ಬಂಧುಗಳೇ ಯೋಗ ಪ್ರಾಣಾಯಾಮ. ಅಷ್ಟಾಂಗ ಯೋಗದ ಮುಂದಿನ ಮೆಟ್ಟಲ್ಲಿ ಪ್ರತ್ಯಾಹಾರ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಪಂಚೇಂದ್ರಿಯಗಳ ಹತೋಟಿ, ಅದೆಲ್ಲ ನಿಮಗೆ ಗೊತ್ತಿಲ್ಲ, ನಾನು ಹೇಳೋದು ಬೇಡ. ಧಾರಣ, ಏಕಾಗ್ರತೆ. 7ನೇ ಮೆಟ್ಟಲ್ಲಿ ಧ್ಯಾನ. ಯಾಕಂದ್ರೆ ನಾನು ಸೀಮಿತ ಅವಧಿ, ಎಕ್ಸಾಕ್ಟ್ ನಾನು 6 ಗಂಟೆಗೆ ನಿಲ್ಲಿಸಬೇಕಾಗ್ತದೆ. ನನಗೂ ಬೇರೆ ಕಮಿಟ್ಮೆಂಟ್ ಇದೆ. ಸೊ ಕಾರ್ಯಕ್ರಮಗಳು ನಾವು ಕರೆಕ್ಟ್ ಆಗಿ ನಿರ್ವಹಿಸಲು ಹೋಗಬೇಕಾಗ್ತದೆ. ಧ್ಯಾನ ಎಂದರೆ ತಲ್ಲಿನತೆ, ನಾವು ಹೇಳಿದಂತೆ ನಮ್ಮ ಮನಸ್ಸು ಕೇಳಬೇಕು. ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ. ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಬಂಧುಗಳೇ. ನಾವು ಹೇಳಿದಂತೆ ನಮ್ಮ ಮನಸ್ಸು ಕೇಳಬೇಕಾದ್ರೆ ಮನಸ್ಸನ್ನು ನಿರ್ಮಲಗೊಳಿಸಬೇಕು, ಕ್ಲೀನ್ ಮಾಡಬೇಕು, ಪ್ಯೂರಿಫೈ ಮಾಡಬೇಕು, ಶುಚಿ ಮಾಡಬೇಕು. ಹೇಗೆ ನಾನು ಪಾತ್ರೆಯನ್ನು ಸೋಪು ಪೌಡರ್ ಹಾಕಿ ಉಜ್ಜಿ ಹೊರತುಪಡಿಸಿ ಕ್ಲೀನ್ ಮಾಡಿದಾಗೆ ನನ್ನ ಮನಸ್ಸನ್ನು ಯೋಗ, ಧ್ಯಾನ, ಭಜನೆ, ಸತ್ಸಂಗ, ಆಧ್ಯಾತ್ಮಿಕ ಪ್ರವಚನ ಆಗ್ತಾ ಇದೆ, ಹರಿಕಥೆ, ಎಷ್ಟು ಒಳ್ಳೆಯ ಮಾಹಿತಿಗಳು. ಅದು ಹೋದಗಳೆಲ್ಲ ನಮಗೆ ಪಾಸಿಟಿವ್ ಚಾರ್ಜ್ ಆಗ್ತದೆ. ಅಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಹಿಂದಿನ ಕಾಲದಲ್ಲಿ ಭಜನೆ, ಹರಿಕತೆ ಅದೆಲ್ಲ ಇದ್ದ ಕಾರಣ ಮನಸ್ಸಿಗೆ ನೆಮ್ಮದಿ, ಶಾಂತಿ, ನಮ್ಮ ಬ್ಯಾಕ್ಲಾಗ್ ಮೈನಸ್ ಆಗಿಸು ತುಂಬಾ ಒಳ್ಳೆಯದಾಗ್ತದೆ ಬಂಧುಗಳೇ. ಆದ ಕಾರಣ ಈ ಅಷ್ಟಾಂಗ ಯೋಗದಲ್ಲಿ ಧ್ಯಾನ ಬಹಳ ಪರಿಣಾಮಕಾರಿ. ನಾವೇನ್ ಮಾಡ್ತೀವಿ, ಈ ಸಂಸಾರಿಗಳಿಗೆ ಧ್ಯಾನ ಕಷ್ಟ ಅಲ್ವಾ? ಆದ ಕಾರಣ ಮುಂಜಾನೆ ಎದ್ದು ಜ್ಞಾನ ಸರಸ್ವತಿ ಮುದ್ದೆ ಧಾರಣೆ ಮಾಡಿಕೊಂಡು ಬೆನ್ನು ಬುತ್ತಿ ನೇರ ಮಾಡಿ ಕಣ್ಣು ಮುಚ್ಚಿ ಆ ಉಸಿರನ್ನು ಗಮನಿಸುವ ಚಿಕ್ಕ ಚಿಕ್ಕ ಧ್ಯಾನ ಮಾಡಿ. ಚಿಕ್ಕ ಚಿಕ್ಕ ಧ್ಯಾನ ಮಾಡಿದಾಗ we have to concentrate the breath. Once we have to concentrate the breath, then go counting the breath. ನಮ್ಮ ಉಸಿರು ಮೇಲೆ ಕೆಳಗೆ ಹೋಗ್ತದೆ ಅಂತ ನಿಮಗೆ ಗೊತ್ತಿದೆ ಸರ್. ಆ ಉಸಿರು ಮೇಲೆ ಕೆಳಗೆ ಹೋಗುವ ಉಸಿರನ್ನು ಲೆಕ್ಕ ಹಾಕಿ, ವಿಶೇಷವಾಗಿ ಈ ಚಿಕ್ಕ ಎಳೆಯ ಪ್ರಾಯ 1 ರಿಂದ 15, 20 ಲೆಕ್ಕ ಹಾಕಿ, ನಾವೆಲ್ಲ ಒಂದು 50, 100 ಲೆಕ್ಕ ಹಾಕೋಣ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ, ನಾಳೆಯಿಂದ ಈ ರೀತಿ ಬೆನ್ನು ಕುತ್ತಿ ನೇರ ಮಾಡಿ ಸುಮ್ಮನೆ ಕಣ್ಣು ಮುಚ್ಚಿ ಆ ಉಸಿರನ್ನೇ ಲೆಕ್ಕ ಹಾಕಿ ಉಸಿರು ಮೇಲೆ. ಆಗ ನಮ್ಮ ಮನಸ್ಸು ಅಲ್ಲೇ ಇರ್ಬೇಕು, ಬೇರೆ ಹೋದ ಬಳಿ ಚಂಚಲನೆ ಬರ್ತಾರೆ. ಇಮಿಡಿಯೇಟ್ ಸೋಲ್ ಹೀಲ್ ಆಗ್ತದೆ. ಯಾರು ಧ್ಯಾನ ಮಾಡ್ತಾರೆ ಫಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಆತ್ಮ ಶುದ್ಧೀಕರಣ, ಸೋಲ್ ಹೀಲ್ ಅಂತ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಬಂಧುಗಳೇ. ಆದ ಕಾರಣ ಧ್ಯಾನ ಎಂದರೆ ತಲ್ಲೀನತೆ, ಸ್ವ ಪರಿಚಯ ಕಲೆ, ತನ್ನದೇ ಪ್ರತಿಬಿಂಬ, ತನ್ನ ಆಂತರಿಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಳ್ಳುವ ಸಾಧನವೇ ಧ್ಯಾನ. ಆದ ಕಾರಣ ಧ್ಯಾನ ಬಹಳ ಇಂಪಾರ್ಟೆಂಟ್. ಯಾರಿಗೆ ಟೆನ್ಷನ್ ಆಗ್ತದೆ, ಒತ್ತಡ ಆಗ್ತದೆ, ಕಚೇರಿಯಲ್ಲಿ ಸುಮ್ಮನೆ ಕೂತ್ಕೊಂಡು ಮುಚ್ಚಿ ಒಂದೇ ಉಸಿರನ್ನೇ ಆಗ ಮೈಂಡ್ ವಿಲ್ ರಿಲ್ಯಾಕ್ಸ್, ರಿಲೀಸ್, ಮೈಂಡ್ ಸ್ಕ್ಯಾನ್ ಆಗ್ತದೆ, ಒತ್ತಡ ನಿವಾರಣೆ, ಕೊನೆಗೆ ಸಮಾಧಿ. ಈ ರೀತಿ ನಿರಾಳ, ನಿರ್ಮಳ, ನಿಶ್ಚಿಂತೆ. ಪತಂಜಲಿ ಋಷಿಮುನಿಗಳು ನಮಗೆ ಅಷ್ಟಾಂಗ ಯೋಗ ಹೇಳಿದ್ದಾರೆ. ಯಮ ನಿಯಮ ಪಾಲಿಸಲು ಯೋಗ ಮಾಡಿದಾಗ ಸರ್ಕಸ್ ಆಗ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ 8 ಮೆಟ್ಟಲನ್ನು ನಾವು ಪಾಲಿಸಬೇಕಾಗ್ತದೆ ಬಂಧುಗಳೇ. ಈಗ ನಾನು ಕೊನೆಗೆ ಇಷ್ಟು ಮಾಹಿತಿ ಹೇಳುತ್ತಾ, ಯೋಗ ಕಲಿಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಹೊಟ್ಟೆ ತುಂಬಾ ಉಂಡರೆ 3 ಗಂಟೆ, ಲೈಟ್ ಫುಡ್ ಆದರೆ 1 ಅವರ್, ಯೋಗ ಮಾಡಿದ 20 ನಿಮಿಷ, ಅರ್ಧ ಗಂಟೆ ನಂತರ ಆಹಾರ ಸೇವಿಸಬಹುದು. ಸ್ವಚ್ಛವಾದ ಗಾಳಿ ಬೆಳಕು. ಶುಚೌದೇಶೋ ಪ್ರತಿಷ್ಠಾಪಸ್ಯ ಸ್ಥಿರಮಾತ್ಮನ ಮಾತ್ಮನ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ. ಶುಚಿಯಾದ ಪ್ರದೇಶದಲ್ಲಿ ಸಮತಟ್ಟಾದಲ್ಲಿ ಕೆಳಗಡೆ ದರ್ಬೆ ಹಾಕಿ ಮಾಡ್ಬೇಕು. ದರ್ಬೆ ನೆಗೆಟಿವ್ ಹೋಗ್ಲಿಕ್ಕೆ, ಅದರ ಮೇಲೆ ಹತ್ತಿ ಬಟ್ಟೆ ಹಾಕಿ ಯೋಗ ಮಾಡಿ ಹೇಳ್ತಾರೆ. ಕೊನೆ ಪಕ್ಷ ನಾವು ನಮ್ಮ ಹತ್ತಿ ಬಟ್ಟೆ ಜಮಖಾನ ಹಾಕಿ ಯೋಗ ಮಾಡಬೇಕು. ಮಲಮೂತ್ರ ಕೋಶಗಳನ್ನು ಬರಿ ಮಾಡಬೇಕು. ಆಯಾಸ ಮಾಡಿಕೊಂಡು ಮಾಡ್ಲಿಕ್ಕಿಲ್ಲ, ಬಿಸಿಲಿನ ಬಂದ ತಕ್ಷಣ ಮಾಡ್ಲಿಕ್ಕಿಲ್ಲ. ಗುರುಮುಖೇನ ಕಲಿಬೇಕು. ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ, ಪಾರಂಪರಿಕ ಅರ್ಥವೇ ಹೇಳ್ತಾರೆ. ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ ಅಂತ ಹೇಳ್ತಾರೆ ಬಂಧುಗಳೇ. ಆದ ಕಾರಣ ಇಲ್ಲಿ ಕೊನೆಯ ಮಾಹಿತಿಗಳು ಈ ರೀತಿ ಯೋಗವನ್ನು ನಾವು ಸ್ವಚ್ಛವಾದ ಗಾಳಿ ಬೆಳಕು, ಜಮಖಾನ ಹಾಕಿ ಯೋಗದ ಡ್ರೆಸ್ ಕೋಡ್ ಅಲ್ಲಿ ಮಾಡಬೇಕು. ನಮಗೆ ಸಾಧ್ಯವಾದಷ್ಟೇ ಮಾಡಬೇಕು. ನನ್ನ ಅನುಭವದ ಪ್ರಕಾರ ನಾನು ಸುಮಾರು 38 ವರ್ಷಗಳ ಯೋಗ ತರಬೇತಿ ನೀಡ್ತಾ ಇದ್ದೇನೆ. ನನಗೆ 1998 ನಾನು ನಗರ ಪಾಲಿಕೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿ ನಮಗೆ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಅಕಸ್ಮಾತ್ ಆಗಿ ಮಾನ್ಯ ಗೌರವಾನ್ಯರಂತ ಲಕ್ಷ್ಮಣ ಶೇಖರ ಭೇಟಿ, ಅವರ ಶಾಪಿಗೆ ಹೋಗಿದ್ದೆ. ಏನೋ ವಿಷಯ ಮಾತಾಡ್ತಾ ಯೋಗದ ವಿಷಯ ಬಂತು. ಅವ ನಮ್ಮ ಖುಷಿಯಾಗಿ ಕ್ಯಾಲೆಂಡರ್ ಮಾಡೋಣ, ನಾನು ಸ್ಪಾನ್ಸರ್ ಮಾಡಿದೆ. ನನಗೆ ತಕ್ಷಣ 1998 ಒಂದು ಕ್ಯಾಲೆಂಡರ್ ಮಾಡಿದ್ರು. ಅದರಲ್ಲಿ 3 ಸ್ವಾಮಿಗಳು, ಪರಮ ಪೂಜ್ಯ ಬೇಜಾರ ಸ್ವಾಮೀಜಿ, ಸುಬ್ರಹ್ಮಣ್ಯ ಸ್ವಾಮೀಜಿ, ಆಮೇಲೆ ಉಡುಪಿಯ ಸ್ವಾಮೀಜಿಗಳು ಸೇರಿ ಗೋಪಾಲ ಮಠದಲ್ಲಿ ಬಿಡುಗಡೆ. ನನಗೆ ಅದು ಬಹಳ ನೆನಪಿದೆ, ಆ ಫೋಟೋಸ್ ದಾಖಲಿದೆ. ಹಾಗೆ ಅವರ ಇವತ್ತು ಹುಟ್ಟುಹಬ್ಬಕ್ಕೆ ಹೇಗೆ ಬರಬೇಕು ಅಂತಲೇ ನಾನು ಒಂದು ಒಳ್ಳೆಯ ಅವಕಾಶ ನಿಮ್ಮಂತರೆಲ್ಲ ಮೀಟ್ ಆಗಿ ಸಂತೋಷವಾಗಿದ್ದೀನಿ. ಆದ ಕಾರಣ ಆ
ಆಗಿನಕ್ಕೂ ಈಗ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಈಗ ಯೋಗ ಕಲಿಯುವವರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಹೇಳುತ್ತಾ ಬಂಧುಗಳೇ, ಮುದ್ರಾ ಯೋಗ, ಕೆಲವೊಮ್ಮೆ ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾರಿಗೆ ನಿಮ್ಮ ಯೋಗ ಬೇಕು, ನನಗೆ ಟೈಮ್ ಇಲ್ಲ ಹೇಳ್ತಾರೆ. ಮುದ್ರಾ ಮೀನ್ಸ್ ಫಿಸಿಯೋಥೆರಪಿ, ಮಂತ್ರ, ಸೌಂಡ್ ಥೆರಪಿ. ನೋಡಿ, ನಮ್ಮ ಕೈ ಬೆರಳು ಪಂಚಭೂತಗಳು, ಅಗ್ನಿ ನನ್ನ ದೇಹದಲ್ಲಿ ಉಷ್ಣಾಂಶ ಸರಿ ಮಾಡ್ತಾರೆ, ತೋರು ಬೆರಳು ಗಾಳಿ ತತ್ವ, ಆಸರ್ಕೇಶನ್, ಮಧ್ಯದ ಬೆರಳು ಮೈಂಡ್ ಮ್ಯಾನೇಜ್ಮೆಂಟ್, ಉಂಗುರ ಬೆರಳು ಮೂಳೆಗಳು, ಮಾಂಸಖಂಡಗಳು, ಮೇದೋಜೀರಕ, ಇದು ಚಿಕ್ಕ ಬೆರಳು ಪ್ಯಾನ್ಕ್ರಿಯಾಸ್. ಇದು ಹೇಗೆ ವರ್ಕೌಟ್ ಆಗ್ತಂದ್ರೆ, ಬೆರಳಿನ ಅಗ್ರಭಾಗದ ನರತಂತುಗಳು ನಮ್ಮ ಬ್ರೈನ್ಗೆ ಅಟ್ಯಾಚ್ ಆಗ್ತದೆ. ಅಗ್ನಿ ಮತ್ತೆ ವಾಯು ಟಚ್ ಆದ ಕೂಡಲೇ ಇಲ್ಲಿ ನರತಂತು ಜಾಯಿಂಟ್ ಆಗಿದೆ. ಹೇಗೆ ನಾನು ಅಲ್ಲಿ ಸ್ವಿಚ್ ಆಗಿರುವ ಫ್ಯಾನ್ ಆನ್ ಆಗ್ತದೆ, ಕರೆಂಟ್ ಬಿಲ್ ಬರ್ತದೆ, ಸ್ವಿಚ್ ಆಫ್ ಆದರೆ ಫ್ಯಾನ್ ಆಫ್, ಕರೆಂಟ್ ಬಿಲ್ ಬರುವುದಿಲ್ಲ. ನಾವು ಸಮಸ್ಯೆ ಬಂದಾಗ ಹಲವು ಪತಿಗಳಂತ ಹೋಗ್ತೇವೆ, ಅಲೋಪತಿ, ಹೋಮಿಯೋಪತಿ, ಆಯುರ್ಪತಿ, ನ್ಯಾಚುರೋಪತಿ, ಜಲಪತಿ, ಕೊನೆಗೆ ಜ್ಯೋತಿಷ್ಯರ ಹತ್ರ ಹೋಗ್ತಾರೆ ಅಲ್ವಾ. ಇನ್ನೇನು ಗ್ರಹಗಳ ದೋಷ ಇದೆ, ದಟ್ ಆಲ್ಸೋ ಟ್ರೂ. ನಾನಿಷ್ಟು ಹೋಗಿಲ್ಲ, ಬಟ್ ಅದು 100% ಸರಿ. ಅವರು ನಮ್ಮ ಗ್ರಹಗಳನ್ನು ನೋಡಿ, ಜಾತಕ ನೋಡಿ, ನಿಮ್ಮ ಸೂರ್ಯ, ರಾಹು, ಕೇತು ಎಲ್ಲ ವ್ಯತ್ಯಾಸಕ್ಕೆ ಬೇಕಾಗುವ ಹೋಮ ಹವನ, ದಟ್ ಆಲ್ಸೋ ಟ್ರೂ. ಕೆಲವೊಮ್ಮೆ ಸರಿ ಆಗ್ತದೆ, ಎಷ್ಟೋ ಸರಿಯಾದದ್ದು ನಾನೇ ನೋಡಿ, ಯಾಕಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಪುರೋಹಿತರು ಬರ್ತಾರೆ, ಮಾಡ್ತಾ ಇರುವಾಗ ನಾವು ಅಲ್ಲಿ ಇರ್ತೀವಿ. ಪೂಜೆ, ಪುರಸ್ಕಾರ, ಹೋಮ ಹವನ ಮಾಡುವಾಗ ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ, ನನ್ನ ಪರವಾಗಿ ಪುರೋಹಿತರು ಮಾಡುವಾಗ ನಾವು ಅಲ್ಲಿ 100% ಇನ್ವಾಲ್ವ್ ಬೇಕು. ಆದ ಕಾರಣ ನಮ್ಮ ಕೈ ಬೆರಳುಗಳಲ್ಲಿ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು, ಶುಕ್ರ, ಶನಿಭ್ಯಶ್ಚ, ರಾಹವೇ ಕೇತು. ನಮ್ಮ ಕೈಯಲ್ಲೇ ನವಗ್ರಹಗಳಿವೆ, ದ್ವಾದಶ ರಾಶಿಗಳಿವೆ. ಕೆಲವೊಮ್ಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೊನೆ ಪಕ್ಷ ಈ ರೀತಿ ಕೈಯನ್ನು ನೆನಪು ಮಾಡಿಕೊಂಡು ಓಂ ನಮ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶನಿಭ್ಯಶ್ಚ, ರಾಹವೇ ಕೇತವೇ ನಮೋ ನಮಃ ಅಂತೇಳಿ ಗ್ರಹಗಳಿಗೆ ಶಾಂತಿ. ಪ್ರಾಣ ಮುದ್ರೆ, ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ನಿದ್ರಾಣ ಕಡಿಮೆ ಆಗಲಿಕ್ಕೆ, ವಯಸ್ಸಾಗ್ತಾ ಪ್ರಾಣ ವೀಕ್ ಆಗಬಹುದು. ಒಂದು ವೇಳೆ ಶುಕ್ರ ಗ್ರಹ, ಬುಧ ಗ್ರಹ, ಸೂರ್ಯ ಗ್ರಹ, ಅಗ್ನಿ ಕಿರುಬೆರಳು ವರ್ಣತತ್ವ, ಉಂಗುರ ಬೆರಳು ವೃತ್ತಿ ತತ್ವ, 3 ಬೆರಳು ಸೇರಿಸಿ ಈ ರೀತಿಯ ತೊಡೆಯ ಮೇಲೆ ಇಟ್ಟು ಇದಕ್ಕೆ ಮಂತ್ರ ಹೇಳಬೇಕು. ಓಂ ಹಿರಣ್ಯ ಗರ್ಭಾಯ ನಮಃ. ನೋಡಿ ಮಕ್ಕಳು ಹೇಳಿ ಕೈ ಮಾಡಿ ಟ್ರೈ ಮಾಡಿ, ಒಳ್ಳೆ ಮನೆಯಲ್ಲಿ ಕೂತು ಜಪ ಮಾಡಿ ಒಂದು 108 ಬಾರಿ. ಪ್ರಾಣಶಕ್ತಿ ಹೆಚ್ಚಾಗುತ್ತದೆ, ನಿದ್ರಾಣ ಕಡಿಮೆ ಆಗ್ತದೆ, ಆಯಾಸ ಪರಿಹಾರ ಆಗ್ತದೆ, ವಿಟಮಿನ್ ಕೊರತೆ ನೀಗ್ತದೆ, ಕಾಲು ಸೆಳೆದು ಕಾಲು ಬಚ್ಚಲಿಕ್ಕೆ ಒಂದೊಂದು ಬೆಸ್ಟ್ ಮುದ್ರೆ. ಹಿಂದಿನ ಕಾಲದಲ್ಲಿ ಗುರುಗಳ ಪದ್ಧತಿಯಲ್ಲಿ ಶಿಷ್ಯರು ನನಗೆ ಆಗ್ತಾ ಇಲ್ಲ, ಒಳ್ಳೆ ಮುದ್ರೆ ಧಾರಣೆ ಮಾಡಿ ಜಪ ಮಾಡಿ ಹೇಳ್ತಾರೆ. ಓಂ ಹಿರಣ್ಯ ಗರ್ಭಾಯ ನಮಃ ಹೇಳಿ. ಓಂ ಹಿರಣ್ಯ ಗರ್ಭಾಯ ನಮಃ. ವೆರಿ ಗುಡ್. ಓಂ ಹಿರಣ್ಯ ಗರ್ಭಾಯ ನಮಃ. ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ ಮನೆಯಲ್ಲಿ ಕೂತು ಜಪ ಮಾಡಬೇಕು. ಎನಿ ಟೈಮ್, ಎನಿವೇರ್. ಒಂದು 6 ಸಾವಿರ ಫೋನ್ ಮಾತಾಡಿ, ಸ್ವಿಚ್ ಆಫ್ ಮಾಡಿ. ಬೆಳಿಗಿಂದ ಸಂಜೆವರೆಗೆ ಯಾವ ಹೋಗ್ತಲ್ಲಿ ಮಾಡೋದು ಮೆತ್ತಗೆ ಮಾಡಬೇಕು. ಮುದ್ರಾ ಯೋಗ ಇದು ಇನ್ನೊಂದು ಯೋಗದ ಅಂಶ ಬಂಧುಗಳೇ. ಮುದ್ರೆಗಳೆಂದರೆ ಯೋಗದ ಅಂಶವೆಂದು ಪರಿಗಣಿಸಲಾಗಿದೆ. ಕೈ ಬೆರಳುಗಳ ವ್ಯವಸ್ಥಿತ ಚಲನೆ ಮಾಡು, ಯಾವ ಹೊತ್ತಿಯೂ ಮಾಡು. ಆಯುರ್ವೇದ ಸ್ಟಾರ್ಟ್ ಆಗಿ 6000 ವರ್ಷ ಆಯ್ತು, ಅಲೋಪತಿ ಸ್ಟಾರ್ಟ್ ಆಗಿ 350 ವರ್ಷ ಆಯ್ತು. ಮುದ್ರಾ ಯೋಗ ಯುಗಾಂತರಗಳಿತ್ತು ಬಂಧುಗಳೇ. ಇನ್ನೊಂದು ಮುದ್ದೆ ಹೇಳ್ತೇನೆ, ನನ್ನ ಮೇನ್ ಫೋಕಸ್ ಮಕ್ಕಳಿಗೆ. ನಾನು ಎಲ್ಲ ಕಡೆಯಲ್ಲಿ ಫೋಕಸ್ ಮಾಡೋದು ಮಕ್ಕಳಿಗೆ. ಜ್ಞಾನ ಸರಸ್ವತಿ ಮುದ್ರೆ ಬಂಧುಗಳೇ. ನಮ್ಮ ಬ್ರೈನಿನ ಅಧಿದೇವತೆ ಸರಸ್ವತಿ. ನಮ್ಮ ಬ್ರೈನಲ್ಲಿ 12 ದೇವಿಯರಿದ್ದಾರೆ. ಜ್ಞಾನ ಸರಸ್ವತಿ, ನೀಲ ಸರಸ್ವತಿ, ಕಿಣಿ ಸರಸ್ವತಿ, ಚಿತ್ರೇಶ ಸರಸ್ವತಿ, ವಿಶ್ವ ವಿಜಯ ಸರಸ್ವತಿ, ಶಾರದಾದೇವಿ, ಸಿದ್ಧ ಸರಸ್ವತಿ, ಕುಲಜಿ ಸರಸ್ವತಿ, ಅಂತರಿಕ್ಷ ಸರಸ್ವತಿ, ಘಟ ಸರಸ್ವತಿ, ಶಾರದಾದೇವಿ. ಅದಕ್ಕೆ ನಾವು ವರ್ಷಕ್ಕೊಮ್ಮೆ ಶಾರದಾ ಪೂಜೆ ಮಾಡೋದು. ಯಾಕಂದ್ರೆ ನಮ್ಮ ಬ್ರೈನಿನ ಅಧಿದೇವತೆ. ನಮ್ಮ ಬ್ರೈನ್ನಲ್ಲಿ 4 ಭಾಗ ಇದೆ: ಮುಮ್ಮೆದುಳು, ಹಿಮ್ಮೆದುಳು, ಪಾರ್ಶ್ವಮೆದುಳು, ಟೆಂಪರಲ್. ನೋಡಿ, ಮುಮ್ಮೆದುಳೇ ನಾನು ಏನೆಲ್ಲ ಕ್ರಿಯೆ ಮಾಡಿ, ಫ್ರಂಟಲ್ಲು, ಆಕ್ಸಿಪಿಟಲ್ಲು, ಆಕ್ಸಿಪಿಟಲ್ ನಾನು ನೋಡಿದೆಲ್ಲ ಕ್ಯಾಪ್ಚರ್. ನನಗೆ ಸರ್ ನೋಡಿ ತುಂಬಾ ವರ್ಷ ಆಯ್ತು. ಅದು ಇವ್ರು ನೋಡಿ ಸರ್ ನಮಸ್ಕಾರ ಮಾಡಿ ಅವ್ರು ನನ್ನಂತ ಕಷ್ಟಪಟ್ಟು ಗೊತ್ತಿದೆ, ಗೊತ್ತಾಗ್ತದೆ. ಇದು ಪ್ರಾಬ್ಲಮ್ ಅಂತ ಲೆಕ್ಕ. ಎಳೆ ಮಕ್ಕಳು ಹೇಳಬಾರ್ದು. 15 ವರ್ಷ, 30 ವರ್ಷ, 40 ವರ್ಷಗಳು ಒಂದು ವ್ಯಕ್ತಿಯನ್ನು ನೋಡಿಕೊಂಡು ಹೇಳಬೇಕು. ನಾನು ಲಕ್ಷ್ಮಣ ಶೆಟ್ಟಿ ಅವರ ಮನೆ ಸಗನಿಗೆ ನೋಡಿ ಅಕ್ಷರ ಹೆಸರು ಹೇಳಿಲ್ಲ ಸರ್ ತಮ್ಮನ್ನು. ಲಕ್ಷ್ಮಣ ಶೆಟ್ಟಿ ಕೂಡ ಹೇಳಿದ್ದೇನೆ, ವರ್ಷ ನನಗೆ ರಿಜಿಸ್ಟರ್ ಆಗಿದೆ. ನಾನು ನೋಡಿದ್ರೆ ಒಂದು 20 ವರ್ಷ ಆಗಿರ್ಬೋದು, 15 ವರ್ಷ ಮೇಲೆ ಆಗಿರ್ಬೇಕು. ಬಹಳ ತುಂಬ ಸಮಯ ಆಗಿದೆ. ಯಾಕಂದ್ರೆ ಇದೆಲ್ಲ ರೆಕಾರ್ಡ್ ಆಗಿದೆ. ನಮ್ಮ ಬ್ರೈನ್ ಅಷ್ಟು ಶಾರ್ಪ್ ಇದೆ. ಅದೆಲ್ಲ ಪರಿಹಾರಕ್ಕೆ ಮುದ್ರೆ ಮಾಡಬೇಕು ಬಂದ ವೇಳೆ. ಈ ಎಳೆಯ ಮಕ್ಕಳು ಬರ್ತಾ ಹೋಗ್ತಾರೆ, 50 ವರ್ಷ ವಯಸ್ಸಾಯ್ತು ಬಿಡಿ. ಅದೆಲ್ಲ ಸಮಸ್ಯೆ ಪರಿಹಾರಕ್ಕೆ ಜ್ಞಾನ ಸರಸ್ವತಿ ಮುದ್ರೆ, ಚಿನ್ಮುದ್ರೆ, ಸರಸ್ವತಿ ಮಂತ್ರ. ಐಂ ಹ್ರೀಂ, ಐಂ ಹ್ರೀಂ ಓಂ ಸರಸ್ವತಿ ನಮಃ. ಮತ್ತೆ ಹೇಳಿ, ಐಂ ಹ್ರೀಂ, ಐಂ ಹ್ರೀಂ ಓಂ ಸರಸ್ವತಿ ನಮಃ. ಐಂ ಹ್ರೀಂ, ಐಂ ಹ್ರೀಂ ಓಂ ಸರಸ್ವತಿ ನಮಃ. ಐಂ ಹ್ರೀಂ, ಐಂ ಹ್ರೀಂ ಓಂ ಸರಸ್ವತಿ ನಮಃ. ಯಾರು ಜ್ಞಾನ ಸರಸ್ವತಿ ಮುದ್ರೆಯನ್ನು ಧಾರಣೆ ಮಾಡಿ ನಾನು ಹೇಳುವ ಮಂತ್ರ ಪಠಣ ಮಾಡ್ತಾರೆ,
ಅಗಾಧವಾದ ಮೆಮೊರಿ, ಏಕಾಗ್ರತೆ. ನಮ್ಮ ಬ್ರೈನ್ ಅಲ್ಲಿ 4 ಭಾಗ ಇದೆ. 4 ಭಾಗದ ಬ್ರೈನ್ ಅಲ್ಲಿ 2 ಚಿಕ್ಕ ಮಾಂಸದ ಮುದ್ದೆ ಇದೆ. ಹಿಪ್ಪೋ ಕ್ಯಾಂಪಸ್, ಹೈಪೋಥಾಲಮಸ್ ಚಿಕ್ಕ ಬ್ರೈನ್ ಇದೆ. ಇದು ಹಿಪ್ಪೋ ಕ್ಯಾಂಪಸ್ ಕೆಲಸ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಮೆಮೊರಿ ಶಿಫ್ಟ್ ಮಾಡೋದ್ರಿಂದ ಹೇಳಿದ್ದು ಕೇಳಿದೆಲ್ಲ ರೆಕಾರ್ಡ್ ಮಾಡ್ತಾರೆ. ಕೆಲವೊಮ್ಮೆ ನಿಮ್ಮಲ್ಲಿ ಗೊತ್ತಾಗಲ್ಲ, ಹೀಗೆ ಮಾಡ್ತಾರೆ, ಆಗ್ತಾ ಇಲ್ಲ, ಯಾಕಂದ್ರೆ ಮೆಮೊರಿ ಲಾಸ್ ಆಗಿದೆ, ನ್ಯೂರಾನ್ ವೀಕ್ ಆಗಿದೆ. ಇದು ನ್ಯೂರಾನ್ ಚುರುಕುಗೊಳ್ಳಿಕ್ಕೆ ಈ ಮುದ್ರೆ. ಅದ ಕಾರಣ ಈ ಮುದ್ರೆ ಏನು, ಒಂದು ನಿಮಿಷ ಮಂತ್ರ ಬೇಡ, ಏನು ನೀವು ಸುಮ್ಮನೆ ಮಾಡಿ, ಕೆಲವರಿಗೆ ಮಂತ್ರ ಬೇಡ ಅಂತೆ ಮಾಡಿ. ಅಗ್ನಿ ಮತ್ತೆ ವಾಯು ಸೇರಿದ ಒಳ್ಳೆ ಗ್ರಹಗಳಿಗೆ ಶಾಂತಿ ಇಲ್ಲಿ ಪರಿಹಾರ ಆಗ್ತದೆ. ಇದು ಕೊನೆಯ ಘಟ್ಟಕ್ಕೆ ಬರೋಣ ಬಂಧುಗಳೇ. ಹಕಿನಿ ಮುದ್ರೆ ಇದು ಬಹುಶಃ ನೀವು ನೋಡಿರೋದು, ನೋಟಿನ ಭಾಷೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿ ಒಂದು 7 ಸಲ ಮಾಡಿದ್ದಾರೆ, ಅನ್ನೋದರ ಫೋಟೋ ನೋಡಿದ್ದಾರೆ. ಈ ಹಕಿನಿ ಮುದ್ರೆ ನೆನಪು ನೋಡಿ, ಹೀಗೆ ಮಾಡಿ ಇದು ನೋಡಿ. ಭದ್ರಕಾಳಿ ಮುದ್ರೆ ಮುಂದುವರಿಸಿದ ಹಂತ. ಓಂ ಭದ್ರಕಾಳಿಯೈ ನಮಃ, ಓಂ ಭದ್ರಕಾಳಿಯೈ ನಮಃ, ಓಂ ಭದ್ರಕಾಳಿಯೈ ನಮಃ. ಮಂತ್ರ ಬೇಡ, ಅಂತೆ ಕೈಯನಿಗೆ ಮಾಡಿ ಸುಮ್ಮನೆ ಮಾಡ್ತಾ ಇದ್ದಾಗ ಬ್ರೈನ್ ಎಲ್ಲ ನನ್ನ ಊಟ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಜಿಮ್ ಮಾಡ್ತೀನಿ, ಯೋಗ ಮಾಡ್ತೀನಿ, ನನ್ನ ದೇಹದಲ್ಲಿ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಇದೆ, ಅಲ್ಲೆಲ್ಲ ಹೊರಗೆ ವೇಸ್ಟ್ ಆಗ್ತಾ ಇದೆ. ಅದು ಒಳಗಡೆ ಬರ್ಲಿಕ್ಕೆ ರೀಲಾಕ್ ಮಾಡ್ಲಿಕ್ಕೆ ಈ ಮುದ್ದೆ ಮಾಡಬೇಕು ಬಂಧುಗಳೇ. ಯಾಕೆ ನಾನು ಹೇಳುದು ಇಷ್ಟು ಸಾಕಿಲ್ಲ. ಒಂದು ಪ್ರಾಣ ಮುದ್ರೆ 10 ನಿಮಿಷ. ಓಂ ಹಿರಣ್ಯಗರ್ಭಾಯ ನಮಃ. ಚಿನ್ಮುದ್ರೆ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತಿ ನಮಃ. ಹಕಿನಿ ಮುದ್ರೆ ಅಥವಾ ಭದ್ರಕಾಳಿ ಇದು ಮಾಡಿ, ಇದು ಬೆಸ್ಟ್. ಇದು ದುಷ್ಟ ಶಕ್ತಿಗಳು ಯಾವುದು ಅಂದ್ರೆ ಭದ್ರಗಳು ಗೋಡೆಗೆ ಬಾಲ್ ಬಿಸಾಡಿ ರಿಮೌಂಡ್ ಆಗ್ತದೆ. ಈಗ ನಾವಲ್ಲಿ ಓಡಾಡ್ತೀವಿ, ನೆಗೆಟಿವ್ ಬರಬಾರ್ದಲ್ಲ, ಭದ್ರವಾಗಿರ್ಲಿಕ್ಕೆ ಓಂ ಭದ್ರಕಾಳಿ ನಮಃ. ನನ್ನ ಅನ್ನೋದ ಪ್ರಕಾರ ನಾನು 38 ವರ್ಷ ಯೋಗ ಮಾಡ್ತಾ ಇದ್ದೀನಿ. ಆದರೆ ನನಗೆ ಒಳ್ಳೆಯ ರಿಸಲ್ಟ್. ಯೋಗ ಮಾಡಬೇಕು, ಯಾಕಂದ್ರೆ ನಮಗೆ ವ್ಯಾಯಾಮ ಬೇಕು. ಆದ್ರೆ ಯಾರು ಮಂತ್ರ ಮುದ್ದೆ ಮಾಡ್ತಾರೆ, ಪ್ರಾಶಸ್ತ್ಯ ಸ್ಟಾರ್ಟ್ ಆಗೋದು ನಮ್ಮ ನೆಗೆಟಿವ್ ಸಿಸ್ಟಮ್, ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ಬರೋದಿಲ್ಲ. ನಮಗೆ ಸೋಲ್ ಹೀಲ್ ಆಗಲಿಕ್ಕೆ ಒಂಥರ ಕರೇಜ್, ಕಾನ್ಫಿಡೆನ್ಸ್, ವಿಲ್ ಪವರ್ಗೆ, ನಮ್ಮ ದೋಷಗಳು, ಕಾಯಿಲೆಗಳ ನಿಯಂತ್ರಣಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಕೆಲವೊಮ್ಮೆ ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದೇ ವರ್ಷ ಬೆಳಿಗ್ಗೆ ಸೊಂಟು ನೋವು, ಬೆನ್ನು ಬಿದುರಿ, ವಾಯು ಮುದ್ರೆ, ಬೇರೆ ಬೇರೆ ಮುದ್ದೆಗಳಿವೆ. ಡಯಾಬಿಟಿಕ್ ನವರಿಗೆ ಅಪಾನ ಮುದ್ರೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಹೃದಯ ಮುದ್ರೆ, ಹೀಗೆಲ್ಲ ಮಂತ್ರ ಹೇಳ್ತಾ ಮಾಡ್ಬೇಕು. ಅವು ಇನ್ನಷ್ಟು ಹೆಲ್ಪ್ ಅಂತ ಹೇಳುತ್ತಾ ನನಗೆ ಉತ್ತಮವಾದಂತಹ ಅವಕಾಶ ಒಂದು ಸನ್ನಿಧಿಯಲ್ಲಿ ಒದಗಿಸುತ್ತೀರಿ. ವಿಶೇಷವಾಗಿ ಈ ಒಂದು ಜನ್ಮ ಶತಾಬ್ದಿ ಒಳ್ಳೆಯ ಕಾರ್ಯಕ್ರಮ. ನನ್ನ ಕಳಕಳಿ ವಿನಂತಿ ಕೋರಿಕೆ ಇಷ್ಟೇ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗ್ತದೆ. ನಾವೆಲ್ಲ ಯೋಗ ಬಂಧುಗಳು 21ಕ್ಕೆ ಕಡ್ಡಾಯವಾಗಿ ನಾವು ಭಾಗವಹಿಸಬೇಕು. ಮಾಡಿ ಕೊನೆಯ ಪಕ್ಷ ಉದ್ದಾಸನ ಮಾಡಿ, ಕೈ ಮೇಲೆ ಮಾಡಿ, ತಾಡಾಸ ಆಗಿ ಯಾವ್ದಾದ್ರು ಮಾಡಬೇಕು. ಯಾಕಂದ್ರೆ ಹಾಗೆ ಮಾಡಿದ್ರೆ ಅದು ಸಾರ್ಥಕ. ಯಾಕಂದ್ರೆ ದೇಶದಾದ್ಯಂತ, ವಿಶ್ವದಾದ್ಯಂತ ರಸ್ತೆಯನ್ನು ಬ್ಲಾಕ್ ಮಾಡಿ ಮಾಡ್ತಾರೆ. ನಾವು ಭಾರತೀಯರಾಗಿ ಹಲವು ಡೇಗಳು ಮಾಡ್ತಾ ಇದ್ದೀವಿ. ಬಟ್ ವರ್ಲ್ಡ್ ಯೋಗ ಡೇ ಮಾಡೋಣ. ಯೋಗ ಆರೋಗ್ಯವರ್ಧಕ, ರೋಗ ನಿವಾರಕ, ರೋಗ ನಿರೋಧಕ ಅಂತ ಹೇಳುತ್ತಾ ಈ ಒಂದು ಉತ್ತಮವಾದಂತಹ ಅವಕಾಶ ನೀಡಿ ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳು. ಶುಭವಾಗಿ. ಥ್ಯಾಂಕ್ ಯು. ಭಾಗವತ ಸಪ್ತಾಹದ ಒಂದು ವಾರದ ಕಾರ್ಯಕ್ರಮ ದಿವಂಗತ ಕೀರ್ತಿಶೇಷ PP ಶೆಣೆಯವರ ಜನ್ಮ ಶತಾಬ್ದಿ ಅಂಗವಾಗಿ ಒಂದು ವಾರ ಭಾಗವತ ಸಪ್ತಾಹ ನಡೀತಾ ಇದೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರ್ ಒಂದು 3 ಸೇವಾ ಚಟುವಟಿಕೆಗಳನ್ನು ಇದರ ಮಧ್ಯೆ ನಾವು ಹಮ್ಮಿಕೊಂಡಿದ್ದೇವೆ. ಲಯನ್ ಲಕ್ಷ್ಮಣ್ ಶೆಣೆಯವರ ಒಂದು ನೇತೃತ್ವದಲ್ಲಿ ಪ್ರಪ್ರಥಮವಾಗಿ ಇಂದಿನ ಸೇವಾ ಚಟುವಟಿಕೆಯಲ್ಲಿ ನಾವು ಅಸೈಗೊಳ್ಳಿಯ ಸೆಂಟ್ ಝೇವಿಯರ್ ITI ಅಲ್ಲಿಯ ಪ್ರಾಂಶುಪಾಲರಾದ ಸುಧೀರ್ ಅವರು ನಮ್ಮ ಜೊತೆ ಇದ್ದಾರೆ. ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರ್ ಹಲವಾರು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ಪ್ರಮುಖವಾಗಿ ಅಲ್ಲಿನ ITI ಕಲಿಯುವ ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ. ನಮ್ಮ ಲಯನ್ ಬಂಧು ಲಯನ್ ಲಕ್ಷ್ಮಣ್ ಶೆಣೆಯವರು ಹಾಗೂ ಅಮ್ಮ ಎಲೆಕ್ಟ್ರಾನಿಕ್ಸ್ನ ಯೋಗೀಶ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೂ ಎಲ್ಲ ಲಯನ್ಸ್ ಬಾಂಧವರು ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಎಲ್ಲ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಇಂದು ನಾವು ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಇದೇ ರೀತಿ ಇನ್ನು ಬರುವ ಗುರುವಾರ ದಿವಸ 40 ಸಸಿ ಇಲ್ಲಿ ನಡುವ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದಲ್ಲದೆ ಶನಿವಾರ ದಿವಸ
22ನೇ ತಾರೀಕಿನಂದು ಮೆಡಿಕಲ್ ಕ್ಯಾಂಪ್ ಕೂಡ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದರ ಎಲ್ಲ ನೇತೃತ್ವ ವಹಿಸಿದಂತಹ ಲಯನ್ ಲಕ್ಷ್ಮಣ್ ಶೆಣೆಯವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಕಲಿಸುವುದಕ್ಕೋಸ್ಕರ 2 ವರ್ಷದಲ್ಲಿ ಹಾಡಾಗಬೇಕು, ಮಕ್ಕಳು ಕಲಿತು ಅದು ಹಾಡು ಮಾಡಬೇಕು. 2 ವರ್ಷದ ಮೇಲೆ ನನಗೆ ಅಪ್ರೋಚ್ ಮಾಡಿ, ಆಗ ಇನ್ನೂ ಸ್ವಲ್ಪ ಕೊಡ್ತೀನಿ, ಎಷ್ಟು ಮಾತ್ರ ಅಲ್ಲಿ ಇನ್ನೂ ಇದೆ. ನನಗೆ ಮಕ್ಕಳು ಕಲಿಬೇಕು, ಅದು ನನ್ನ ಉದ್ದೇಶ. ಯಾಕಂದರೆ ಇವತ್ತು ಹೊಸ ವಸ್ತುವನ್ನು ಮಕ್ಕಳಿಗೆ ಮುಖಕ್ಕೆ ಬಿಡುವುದಿಲ್ಲ, ಅವರು ಬಿಚ್ಚಬೇಕು, ಅದನ್ನು ಕಲಿಬೇಕು. ನಾನು ಬಂದು ಕಲಿಸ್ತೇನೆ, ನಾನು ಬಂದು ನೋಡ್ತೇನೆ, ಅದು ನನ್ನ ಶುಭ. ಇವತ್ತು ಲಯನ್ ಲಕ್ಷ್ಮಣ್ ಶೆಣೆಯವರ ಹುಟ್ಟುಹಬ್ಬ, 20ನೇ ಹುಟ್ಟುಹಬ್ಬ. ಹುಟ್ಟುಹಬ್ಬದ ಅಂಗವಾಗಿ
ಕೇಂದ್ರಕ್ಕೆ PM ಶೆಣೈ ಅವರು, ಬಾಲ ಸಂರಕ್ಷಣಾ ಕೇಂದ್ರದ ಸಂಚಾಲಕರಾದ ಡಾಕ್ಟರ್ P ಅನಂತಕೃಷ್ಣ ಭಟ್ ಸರ್ ಹಾಗೂ ಇತರ ಅನೇಕ ಮಂದಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡಿ ಹಲವಾರು ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸುತ್ತಿದ್ದಾರೆ. ಇದೀಗ ಬಾಲ ಸಂರಕ್ಷಣಾ ಕೇಂದ್ರವು 39ನೇ ವರ್ಷ ಕಳೆದು 40ನೇ ವರ್ಷಕ್ಕೆ ದಾಪುಗಾಲು ಹಾಕುತ್ತಿದೆ. ಈ 40ನೇ ವರ್ಷದ ಸಂಭ್ರಮ ಆಚರಣೆಯ ಜೊತೆಗೆ ಕೀರ್ತಿಶೇಷ PM ಶೆಣೈ ಅವರ ಜನ್ಮ ಶತಾಬ್ದಿಯ ಸವಿ ನೆನಪಿಗಾಗಿ ದಿನಾಂಕ 17/6/2019 ಗೋಧೂಳಿ ಮುಹೂರ್ತದಲ್ಲಿ ಭಾಗವತ ಸಪ್ತಾಹವು ಪ್ರಾರಂಭವಾಗಿ ಇದೀಗ 2ನೇ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದೆ. ಆಮಂತ್ರಣ ಶಿರಬಾಗಿದ ಈ ವಂದನ ಹೊಂಬೆಳಕಿನ ಹೊಸಿಲಿಗೆ ಆರಾಧನಾ ಆನಂದದ ಮೋದದ ದೇವನ ಜಗವೆಲ್ಲವೂ ನಿನ್ನೊಡಲಿನ ಕುಡಿಯಾಗಿದೆ ಕಗಮಿಗಗಳು ಹೂಬನಗಳು ತಿರಿತುಂಬಿರೆ ಜಗವೆಲ್ಲವೂ ನಿನ್ನೊಡಲಿನ ಕುಡಿಯಾಗಿರೆ ಕಗಮಿಗಗಳು ಹೂಬನಗಳು ತಿರಿತುಂಬಿರೆ ನಿನ್ನೊಲವಲಿ ಜಗವು ನಿನ್ನೊಲವಲಿ ಬಲವು ನಿನ್ನೊಲವಲಿ ಜಗವು ನಿನ್ನೊಲವಲಿ ಬಲವು ಈ ನಮನ ಭಕ್ತಿ ತೋರಣ ಈ ನಮನ ಭಕ್ತಿ ತೋರಣ ಹೊಂಬೆಳಕಿನ ಹೊಸಿಲಿಗೆ ಆರಾಧನಾ ಆನಂದದ ಮೋದದ ದೇವನ ಆ ದೇವನ. ಎಲ್ಲರನ್ನೂ ಭಕ್ತಿಯಲ್ಲಿ ದೇವರ ಸ್ಮರಣೆಗಳಿಗೆ ಮುಳುಗಿಸಿದ ಅಕ್ಷತಾಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಲಕ್ಷ್ಮಣ ಶೆಣೈಯವರ ಆ ವಾಸ ಮಾಡುವಂಥ ಆ ಸ್ಥಳದ ಅಂಗಳದಲ್ಲಿ ಬೆಳಕು ಕಂಡ 6 ಮಕ್ಕಳನ್ನು ಹೊಂದಿ ಪ್ರಾರಂಭಗೊಂಡ ಈ ಸಂಸ್ಥೆ ಇಂದು ದೂರದ ಅರುಣಾಚಲ ಪ್ರದೇಶ, ಚೈನಾದ ಸಮೀಪ ತವಾಂಗ್ ಅಂತ ಅಲ್ಲಿಂದ, ಪೂರ್ವಾಂಚಲದ ಮೇಘಾಲಯದಿಂದ, ಈಗ ತಾನೇ ನಿಮ್ಮನ್ನು ಸ್ವಾಗತಿಸಿದವಳು ಮೂಲತಃ ಉತ್ತರ ಪ್ರದೇಶದವಳು, ಹೀಗೆ ಯಾವುದೋ ಕಾರಣಕ್ಕಾಗಿ ಎಲ್ಲಿಂದಲೂ ಬಂದವರಿಗೆ ಆಸರೆಯಾಗಿ ಒಂದಲ್ಲ ಎರಡಲ್ಲ ನಿರಂತರವಾಗಿ 39 ವರ್ಷಗಳಲ್ಲಿ ಅವರಿಗೆ ಹರುಷ ನೀಡಿದ ಈ ಸಂಸ್ಥೆಗೆ ಸ್ಥಳದಾನ ಇತ್ತಂಥ ಕೀರ್ತಿಶೇಷ PM ಶೆಣೈಯವರನ್ನು ಅವರ 100ನೆಯ ಹುಟ್ಟುಹಬ್ಬದ ಶುಭ ದಿನದಂದು ಆ ಸಂದರ್ಭದಲ್ಲಿ ನೆನೆಯುವ, ಅದೇ ರೀತಿ ಈ ಸಂಸ್ಥೆ ಬೆಳೆದು ಬಂದ 39 ಸಂವತ್ಸರಾಗಿ 40ನೆಯ ವರ್ಷ ಅದರ ಹರ್ಷ, ಇದೆರಡನ್ನು ಸಮೀಕರಿಸಿಕೊಂಡು ಈ ಕಾರ್ಯಕ್ರಮ ಇವತ್ತು ನಾವು ಯಾವ ರೀತಿಯಲ್ಲಿ ನಡೆಸ್ಬೋದು ಅನ್ನುವಂಥ ವಿಚಾರ ಮಾಡಿದಾಗ PM ಶೆಣೈಯವರು ಧಾರ್ಮಿಕ ವ್ಯಕ್ತಿತ್ವ, ಅದಕ್ಕೆ ಪ್ರೇರಕವಾದ ಪೂರಕವಾದ ರೀತಿಯಲ್ಲಿ ಭಾಗವತ ಇಲ್ಲಿ ಆಗಬೇಕು ಪ್ರವಚನ ಅಂತ ಯೋಚನೆ ಮಾಡಿದೆವು. ಹಾಗೆ ಲಕ್ಷ್ಮಣ ಶೆಣೈಯವರು ನಾವೆಲ್ಲ ಯೋಚನೆ ಮಾಡ್ತಾ ಇದನ್ನು ಕಾರ್ಯವನ್ನು ಶುಭಾರಂಭಗೊಳಿಸಿದ್ದೇವೆ. ಇವತ್ತು ನಮ್ಮ ಈ ಧಾರ್ಮಿಕ ಸಭೆ ಇದು ಸಣ್ಣ ಅಲ್ಲ, ಒಂದು ರೀತಿಯಲ್ಲಿ ಮಹತ್ವಪೂರ್ಣ. ಧರ್ಮದರ್ಶಿ ಹರಿಕೃಷ್ಣ ಪುನರವರು ನನಗಿನ್ನೂ ನೆನಪಿದೆ, 25ನೇ ವರ್ಷದ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ನಿನ್ನೆ ಏರಿಯ ಲಕ್ಷ್ಮೀನಾರಾಯಣ ಆಳ್ವರನ್ನು ನಾವು ಕರೆಸಿದ್ದು ಅದೇ ಉದ್ದೇಶಕ್ಕಾಗಿ. 25ನೇ ವರ್ಷ, ಈಗ 40ನೇ ವರ್ಷ. ಹಾಗೆ ಹರಿಕೃಷ್ಣ ಪುನರವರ ಭಾವಚಿತ್ರಗಳು ಆವತ್ತು ಹೇಗಿತ್ತು ಅದೇ ರೀತಿ ಇವತ್ತು ನಾವು ಅವರನ್ನು ಕರೆದಿದ್ದೇವೆ. ಅದಕ್ಕೊಂದು ವೈಶಿಷ್ಟ್ಯಪೂರ್ಣ. ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಇರಬಹುದು, ಇಡೀ ಕನ್ನಡದ ಡಿಂಡಿಮವನ್ನು ಬಾರಿಸಿದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಗಿರಿ ಇರಬಹುದು, ಪುನರೂರು ದೇವಸ್ಥಾನ ಇರಬಹುದು, ತಮ್ಮದೇ ವೃತ್ತಿಯ ಕೌಶಲ್ಯ ಇರಬಹುದು, ಎಲ್ಲದರಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲದರಲ್ಲಿಯೂ ಸಮ್ಮಿಳಿತಗೊಂಡು ಮುಂದಾಳತ್ವ ಮಾತ್ರ ಅಲ್ಲ, ಯಾವುದೇ ಸಂಕಷ್ಟದ ದಿನಗಳಲ್ಲಿ ಯಾರಿಗೂ ಕೂಡ ಅವರು ಕಣ್ಣಿನ ಒಂದು ಶಿಬಿರ, ತಪಾಸಣೆಯ ಶಿಬಿರ ಇರಬಹುದು. ಆ ಕಾಲದಲ್ಲಿ ನೆನಪಿದೆ, 10,000 ಕೊಡ್ತಾ ಇದ್ದಂಥ ದಾನಿಗಳಿವರು. ನಮ್ಮ ಈ ಸಂಸ್ಥೆ ಕೂಡ ಅವರ ಕೊಡುಗೆ ಅಪಾರ. ಅದನ್ನು ನೆನೆಸಿಕೊಂಡು ಅವರೇ ಇವತ್ತು ಬರಬೇಕು ಅಂತ
ನನ್ನ ಬಹಳ ಪ್ರೀತಿಯ ಗೌರವದ ವ್ಯಕ್ತಿ ಹರಿಕೃಷ್ಣ ಪನೂರವರು ಅವರನ್ನು ಕರೆಸಿದ್ದೇವೆ. ನಿಮಗೆ ನಿಮ್ಮೆಲ್ಲರ ಸ್ವಾಗತ, ಸುಸ್ವಾಗತ. ಹಾಗೆಯೇ ಲಯನ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಗವರ್ನರ್ ಹುದ್ದೆಯನ್ನು ಹೊಂದಿದ್ದರು ಅನ್ನುವಂಥ ವಿಶೇಷಣಕ್ಕಿಂತಲೂ ಹೆಚ್ಚಾಗಿ ಅವರು ಓರ್ವ ಸಮಾಜ ಸೇವಕ, ಸಾಮಾಜಿಕ ಚಿಂತನೆಯ, ಅದೇ ರೀತಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಸ್ವತಃ ಪ್ರಯಾಣ ಮಾಡಿ ಅನುಭವ ಪಡೆದವರು ಲಯನ್ ಕೆ ಚಂದ್ರಶೇಖರ ಪ್ರಭುಗಳು. ವಿವೇಕಾನಂದ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ ಕಟ್ಟುವ ಅದರ ಕಾರ್ಯ ನಿರಂತರವಾಗಿ ನಡೆಯುವಲ್ಲಿ ಮಾತ್ರ ಅಲ್ಲ, ಲಯನ್ಸ್ ಆ ವಲಯದಲ್ಲಿ ಬಹಳಷ್ಟು ಹೆಸರು ಗಳಿಸಿದ ಮತ್ತು ನನ್ನ ನೆರೆಕರೆಯವರು ಆತ್ಮೀಯರು ಆದಂಥ KC ಪ್ರಭುಗಳು ಇವತ್ತು ಬರಬೇಕು ಅಂತ ನಾವು ಆಶಿಸಿದ್ದೇವೆ. ಬಹಳ ಒಳ್ಳೆಯ ರೀತಿಯಲ್ಲಿ ಅವರ ಧರ್ಮಪತ್ನಿ ಕೂಡ ಬಂದಿದ್ದಾರೆ. ಅವರಿಗೆ ಪ್ರೀತಿಯ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ರೊಟೇರಿ ಸತ್ಕಾರ್ಯಗಳು ನಿರಂತರವಾಗಿ ನಡೆಯುವಂತೆ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಶ್ರೀಧರ ಭಟ್ರನ್ನು ಕೇಳಿಕೊಳ್ತಾ ಇದ್ದೇನೆ. ಲಕ್ಷ್ಮೀ ಶೆಣವರಿಗೆ ಶಾಲು. ಜನಗಳಲ್ಲಿ ಒಂದು ಆಂಬಿದೆ, ಕೈಯಲ್ಲಿ ಸ್ವಲ್ಪ ಹಣ ಆದರೆ ದೇವರಲ್ಲೆಲ್ಲ ಮುಂದೆ ಸಾಮರ್ಥ್ಯ ಅಂತ ಹೇಳಿಕೊಂಡು ಸ್ವಲ್ಪ ಎಡವಟ್ಟ ಆಯಿತು ಅಂತ ಹೇಳಿದರೆ ಆಗ ದೇವಸ್ಥಾನಕ್ಕೆ ಹೋಗುವುದು, ದೇವಸ್ಥಾನಕ್ಕೆ ಸುತ್ತು ಬರುವುದು, ಜ್ಯೋತಿಷರಲ್ಲಿ ಹೋಗುವುದು, ಅದೆಲ್ಲ ನಾನಾ ರೀತಿಯ ಹರಕೆ ಬರುವಂಥ ಕೆಲಸ ಮಾಡ್ತಾರೆ. ಹಾಗಾಗಬಾರ್ದು. ದೇವರು ಸರ್ವಾಂತರ್ಯಾಮಿ. ಆದ್ದರಿಂದ ದೇವರನ್ನು ಯಾವಾಗ ನೆನೆಸಿಕೊಳ್ಬೇಕು. ಎಲ್ಲಿ ಭಾಗವತ ಪ್ರವಚನ ಆಗ್ತದೆ ಅಲ್ಲಿ ದುಷ್ಟಶಕ್ತಿಗಳು ಇದ್ದದ್ದೆಲ್ಲ ದೂರ ಹೋಗ್ತದೆ ಅಂತ ಹೇಳಿಕೊಂಡು ಇದು ಬಾಲ ಸಂರಕ್ಷಣಾ ಕೇಂದ್ರ. ಇಲ್ಲಿ ಯಾವುದು ದೋಷಗಳು ಇರಬಾರ್ದು. ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ದೇವರು ಒಳ್ಳೆಯದು ಮಾಡಬೇಕು. ಎಂ ಶೆಣೆಯವರು ಎಲ್ಲ ಪಕ್ಕದ ಕಟ್ಟಡದಲ್ಲಿದ್ದರು. ಅವರು ದಾನ ಮಾಡುವಾಗ ನಾನು ಅಂಧಕೃಷ್ಣ ಭಟ್ರೊಟ್ಟಿಗೆ ಇಲ್ಲಿದ್ದೆ. ಒಂದು ನೆನಪು ಇವತ್ತು ಕೂಡ ಬರ್ತದೆ. ಆಗ ಅಡಿಗಡಿಗೆ ಬರ್ತಾ ಇದ್ದೆ ಇಲ್ಲಿಗೆ. ಏನೇ ಇರಲಿ, ಇವತ್ತು ಅವರ ಮಗಳ ಲಕ್ಷ್ಮಣಗಳು ಹುಟ್ಟುಹಬ್ಬ. ಒಂದು ಕಡೆಯಲ್ಲಿ ತಂದೆಯದ್ದು ಶತಮಾನೋತ್ಸವ, ಮಗನದ್ದು ಹುಟ್ಟುಹಬ್ಬ. ಅವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಯಾಕೆಂತ ಹೇಳಿದರೆ ಆ ಕಾಲದಲ್ಲೇ ಒಳ್ಳೆ ದಾನಿಯಾಗಿ ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅಂಧಕೃಷ್ಣ ಭಟ್ರ ಒಂದು ಶ್ರಮ ಇದರ ಹಿಂದೆ ಇದೆ. ಅವರ ಒಂದು ಬಳಗ ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದೆ. ಇಂಥ ಭಾಗವತ ಪ್ರವಚನದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಒಂದನೇ ಸಲ್ಲಿಸುತ್ತಾ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದು. ಯಾಕೆಂತ ಹೇಳಿದರೆ ಅಭಿವೃದ್ಧಿ ಆಗಬೇಕಂತೇಳಿ ಎಲ್ಲರ ಆಸೆಯು. ವಿದ್ಯಾರ್ಥಿಗಳ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ. ಯಾಕೆಂತ ಹೇಳಿದರೆ ಯಾವುದೋ ಒಂದು ಕಷ್ಟದಲ್ಲಿ ಸೇರಿಕೊಂಡ ಮಕ್ಕಳಿಗೆ ದೇವರ ಒಂದು ಅನುಗ್ರಹ ಆಗೇ ಆಗಬೇಕು. ಅವರು ಕೂಡ ನಾಡಿನ ಒಳ್ಳೆ ಪ್ರಜೆಗಳಾಗಬೇಕು. ಒಂದು ಸಣ್ಣ ಸಮಯದಲ್ಲಿ ಅನೇಕ ಆಯಾಮಗಳು ಭಾರಿ ಸಂತೋಷ. ಮೊದಲನೇದಾಗಿ ಇಲ್ಲಿ ನಡೆದಂತಹ ಈ ಭಾಗವತ ಸಪ್ತಾಹ
ಅವರು ಶಶಾಂಕ್ ಭಟ್ ಇವರ ಯಾವ ಈ ಪ್ರವಚನ ಇತ್ತು ನಿಜವಾಗಿ ಬಹಳ ಅರ್ಥಗರ್ಭಿತವಾಗಿ ಎಲ್ಲರೂ ಕೇಳಬೇಕಂತದೆ, ಬಹಳ ಒಳ್ಳೆಯದಾಗಿ ಈ ಭಾಗವತ ಪ್ರವಚನ ನಡೆದಿದೆ. ನಂತರ ನನಗೆ ಈ ಗೌರವವನ್ನು ಯಾಕೆ ಕೊಟ್ಟಿದ್ದಾರಂತ ನನಗೆ ಅರ್ಥ ಆಗಲಿಲ್ಲ. ಆದರೂ ಅನಂತಕೃಷ್ಣ ಭಟ್ರ ಆಮಂತ್ರಣಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಕಾರ್ಯಕ್ರಮ ನೋಡಿ ಭಾಗವಹಿಸಿ ಬಹಳ ಸಂತೋಷಪಟ್ಟಿದ್ದಾರೆ. ದಿವಂಗತ PM ಶೆಣೆಯವರ 100ನೇ ವರ್ಷ ಜನ್ಮ ಶತಾಬ್ದಿಯನ್ನು ಆಚರಿಸುತ್ತಿದ್ದಾರೆ ಮತ್ತು ಈ ಆಚರಣೆ ಧಾರ್ಮಿಕ ಕಾರ್ಯದ ಮೂಲಕ ಆಚರಣೆ ಆಗ್ತಾ ಉಂಟು. ದಿವಂಗತ PM ಶೆಣೆಯವರು ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು, ಸಮಾಜ ಸೇವಕರಾಗಿದ್ದವರು, 4 ಜನರಿಗೆ ಬೇಕಾದವರಾಗಿದ್ದರು. ಹಾಗೂ ಈ ಸ್ಥಳ ಅವರಿಂದಲೇ ದಾನಪತ್ರವಾಗಿ ಈ ಟ್ರಸ್ಟಿಗೆ ಬಂತು. ಇವತ್ತು ಅವರ ಕುಟುಂಬದವರು, ಅವರ ಪುತ್ರರು ಎಲ್ಲರೂ ಈ ಆಶ್ರಮದ ಯಾವ ಆಡಳಿತ ಇದೆ, ಇಲ್ಲಿ ಯಾವ ಕೆಲಸದ ಅದರಲ್ಲಿ ಕೈ ಜೋಡಿಸಿ ಮುಂದುವರಿತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಲಕ್ಷ್ಮಣ ಶೆಣೆಯವರ ಜನ್ಮದಿನ, ಇದು ಇವತ್ತೇ ಕೂಡಿ ಬಂದಿದೆ. ಬಹಳ ಸಂತೋಷ. ಅವರನ್ನು ನಾನು ಅವರ 70ನೇ ವರ್ಷದ ಜನ್ಮದಿನದಂದು ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಅವರನ್ನು ನಾನು ಶುಭಾಶಯ ಹೇಳ್ತಾ ಇದ್ದೀನಿ. ಇನ್ನೊಂದು ಸಂತೋಷದ ವಿಷಯ, ಇವತ್ತು ನನಗೆ ಇಲ್ಲಿ ಗೌರವ ಕೊಟ್ಟರು ನನ್ನ ಗುರುಗಳಾದ ಶ್ರೀ ಎಲ್ ಶ್ರೀಧರ್ ಭಟ್ ಅವರ ಅಮೃತ ಹಸ್ತದಿಂದ ಇವತ್ತು ಆ ಗೌರವವನ್ನು ಪಡೆದಿದ್ದೇನೆ. ಅವರೇ ನನಗೆ ಶಾಲು ಪ್ರೆಸೆಂಟ್ ಮಾಡಿದರು. ತುಂಬ ಸಂತೋಷ, ತುಂಬ ಆನಂದವಾಗಿದೆ. ವಿವೇಕಾನಂದ ಕಾಲೇಜಿನಲ್ಲಿ 1965, 66ರಿಂದ 69ರವರೆಗೆ ಸಾಧಾರಣ 4 ವರ್ಷ ನಾನು ಲ್ಯಾಂಗ್ವೇಜ್ ಹಿಂದಿ ತಗೊಂಡಿದ್ದೆ. ಅವರು ನಮಗೆ ಲೆಕ್ಚರರ್ ಆಗಿದ್ದರು. ಸೊ ಇದು ಒಂದು ಬಹಳ ಸಂತೋಷದ ವಿಷಯ ಎಂದು ನಾನು ಭಾವಿಸುತ್ತೇನೆ. ಈ ಆಶ್ರಮ 40 ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿನಿಯರನ್ನು ಅವರಿಗೆ ಜೀವನ ಕೊಟ್ಟಂತಹ ಒಂದು ಸಂಸ್ಥೆ. ಅನೇಕ ದಾನಿಗಳು, ಅನೇಕ ಸಮಾಜ ಸೇವಕರು ಹಾಗೂ ನಾನು ಈಗಾಗಲೇ ಹೇಳಿದಂತೆ ಶ್ರೀಮಾನ್ ಅನಂತಕೃಷ್ಣ ಭಟ್ರು ಇದಕ್ಕಾಗಿ ತುಂಬ ಸೇವೆಯನ್ನು ಇವತ್ತು ಈ ಅಂತಸ್ತಿಗೆ, ಈ ಸ್ಟೇಜಿಗೆ ಈ ಆಶ್ರಮ ಬರುವಂತೆ ಇವರೆಲ್ಲ ಕಾರಣರು. ಇವರೆಲ್ಲರಿಗೂ ಭಗವಂತನು ಉತ್ತಮವಾದ ಆರೋಗ್ಯ, ಮನಃಶಾಂತಿ, ದೀರ್ಘಾಯುಷ್ಯ ಮತ್ತು ಇನ್ನು ಮುಂದಕ್ಕೂ ಇಲ್ಲಿ ಅನೇಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಸಮಾಜ ಸೇವಾ ಕಾರ್ಯಗಳು ಇವರ ಕೈಯಿಂದ, ಇವರ ಹಸ್ತದಿಂದ ಸಾಧ್ಯವಾಗಲಿ, ಜರುಗಲಿ ಎಂದು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ನನ್ನನ್ನು ಇಲ್ಲಿ ಆಮಂತ್ರಿಸಿ ಗೌರವಿಸುವುದಕ್ಕಾಗಿ ಎಲ್ಲರಿಗೂ, ಸಂಬಂಧಪಟ್ಟ ಎಲ್ಲರಿಗೂ ಹಾಗೂ ಟ್ರಸ್ಟಿನ ಆಡಳಿತದವರಿಗೂ, ಟ್ರಸ್ಟಿಗಳಿಗೂ, ಎಲ್ಲ ಟ್ರಸ್ಟಿಗಳಿಗೂ ಮತ್ತೊಮ್ಮೆ ವಂದಿಸಿ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಉದ್ದೇಶಿಸಿ ಹಿತವಚನಗಳನ್ನಾಡಿದಂತಹ KC ಪ್ರಭು ಸರ್ ಇವರಿಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಹಿರಿಯ 90ರ ಹರೆಯ ತರುಣ ಅಂತಲೇ ಯಾವಾಗಲೂ ಹೇಳ್ತಾ ಇರ್ತಾರೆ. ಗೌರವಾನ್ವಿತರು ಅಧ್ಯಕ್ಷರು ಶ್ರೀಯುತ ಶ್ರೀಧರ್ ಭಟ್ ಸರ್ ಇವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತಾರೆ. PM ಸರ್ ಬಹಳ ಅದು ಸ್ವಲ್ಪ ಹತ್ತಿರದಿಂದ ನಾನು ಬಲ್ಲೆ. ಸುಮಾರು 1970ರಿಂದ ಅವರ ಕೊನೆಯ ಕಾಲದವರೆಗೆ ಅವರೊಡನೆ ಒಡನಾಟ ಮಾಡುವ
ಮತ್ತು ಅವರೊಡನೆ ಕೆಲಸ ಮಾಡುವ ವಿಶ್ವ ಹಿಂದೂ ಪರಿಷತ್ತಿನ ಇದರಲ್ಲಿ ಇರಬಹುದು, ಬೇರೆ ಸೇವಾ ಕಾರ್ಯಗಳಿರ್ಬೋದು. ಮುಖ್ಯವಾಗಿ ಮಂಗಳೂರಿನಲ್ಲಿ ಹರಿಕಥಾ ಸಪ್ತಾಹವನ್ನು 1 ಸಪ್ತಾಹದವರೆಗೆ ಕೇಂದ್ರ ಮೈದಾನಲ್ಲಿ ಹರಿಕಥಾ ಸಪ್ತಾಹವನ್ನು ಮಾಡುವಂಥ ಒಂದು ಕಾರ್ಯ ಅವರು ಮಾಡಿದರು. ಈ ರೀತಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ, ಸಾಮಾಜಿಕ ಕಾರ್ಯಕ್ರಮದಲ್ಲಿ ಈ ನಮ್ಮ ಆಶ್ರಮಕ್ಕೆ ಸ್ಥಳದ ದಾನ ಮಾಡಿ ಮಕ್ಕಳಿಗೆ ಅವರ ಹಳೆ ಮನೆಯಲ್ಲಿ 86ರವರೆಗೆ ಅಲ್ಲೇ ಇದ್ದರು ಮಕ್ಕಳು. 86ರಲ್ಲಿ ಈ ಬಿಲ್ಡಿಂಗ್ ಆಯಿತು. ಅಥವಾ ಹತ್ತಿರದ ಮನೆಯಲ್ಲಿ ಇದು ಕೊಟ್ಟು, ಅಕ್ಕಿ ಕೊಟ್ಟು, ಎಲ್ಲವನ್ನು ಕೊಟ್ಟು ಅದರ ಯೋಗಕ್ಷೇಮವನ್ನು ನೋಡ್ತಿದ್ರು. ನನಗೆ ಅವರ ಸಂಪರ್ಕದಲ್ಲಿ ಹೇಗೆಂದರೆ, ನಾನು ಈ ಸಮಾಜೋತ್ಸವದ ಮೊದಲು ನಮ್ಮ ಮಂಗಳೂರಿನಲ್ಲಿ ಕೆಲವು ಕಾರ್ಯಕ್ರಮಗಳಾದಾಗ ತಾರಾ ಕ್ಲಿನಿಕ್ನಲ್ಲಿ ಹೊರಗೆ ಒಂದು ರೂಮ್ ಇತ್ತು. ಅಲ್ಲಿ ಏನು ಇರಲಿಲ್ಲ, ಈಗ ಇದುಂಟು. ಅಲ್ಲಿ ನಾವು ಕೂತ್ಕೊಳ್ತೇವೆ. ಇದರ ಕಾರ್ಯಕ್ರಮವನ್ನು ಅಲ್ಲಿ ರೂಪ ಆಗ್ತಿದ್ದೆವು. ಯಾರು ಏನು ಮಾಡಬೇಕು, ಏನು ಮಾಡೋದಿಲ್ಲ. PM ಶೆಣೆಯವರು ಯಾವಾಗಲೂ ಅಲ್ಲಿ ಇರ್ತಿದ್ರು. ನಾನು ತಾರಾ ಕ್ಲಿನಿಕ್ ಹೋದರೆ ಮತ್ತೆ ನನಗೆ ಪುಕ್ಕಟೆಯಾಗಿ ಮಧ್ಯೆ ಕೂರ್ತಿತ್ತು. ನನ್ನ ಮಗಳ ಮದುವೆ ಆದಾಗ 1975 ಮೇ ತಿಂಗಳಲ್ಲಿ ಎಲ್ಲವನ್ನು PM ಶೆಣೆಯವರು ಮಾಡಿತ್ತು. ಅಡಿಗೆ ಅವರನ್ನು ಹೇಳೋದು, ಊಟದ ಸಮಯದಲ್ಲಿ ಅವರು ಅಡುಗೆ ಕೋಣೆಯಲ್ಲಿ ಇದ್ದು ಆ ಎಲೆಗಳನ್ನು, ಉದ್ದ ಎಲೆಗಳನ್ನು ಕಟ್ ಮಾಡಿ ಎಲ್ಲ ಇಡ್ತಿದ್ರು. ಈ ರೀತಿ ಅವರ ಹಿರಿಯ ಮಗಳು ಡಾಕ್ಟರ್ ಭಾರತಿಯವರು ಒಮ್ಮೆ ಹೇಳಿದರು, ಇವತ್ತು ನನ್ನ ತಂದೆಯ ಇನ್ನೊಬ್ಬ ಮಗಳ ಮದುವೆ ಅಂತೇಳಿ. ಅಂದರೆ ನನ್ನ ಶ್ರೀಧರ ಭಟ್ರ ಮಗಳಲ್ಲ, ನನ್ನ ತಂದೆಯ ಇನ್ನೊಬ್ಬ ಮಗಳ ಮದುವೆ ಅಂತೇಳಿ. ಅಷ್ಟು ಅವರು ನಮಗೆ ಆತ್ಮೀಯರಾಗಿದ್ದರು. ನನ್ನ ಮದುವೆ ಸಮಯದಲ್ಲಿ ಡಾಕ್ಟರ್ ರಾವ್ ಬಹದ್ದೂರ್ ಫ್ಯಾಮಿಲಿಯವರು ನನ್ನ ಬೀಗರು ಬಂದಾಗ, ನಮ್ಮ ಮನೆ ಸಣ್ಣದು ಬಿತ್ತು, ಆ ದೇವಸ್ಥಾನದ ಹತ್ರ ಆ ಚಾಳಿಯಲ್ಲಿ ನಾವಿದ್ದೆವು. ಅವರನ್ನು ಎಲ್ಲಿ ನಿಲ್ಲಿಸೋದು ನಮ್ಗೆ ಗೊತ್ತಿಲ್ಲ. ಆಗ ಹೋಟೆಲ್ನ ಕ್ರಮ ಇರಲಿಲ್ಲ. ನಾನು ನಮ್ಮ ಹತ್ತಿರದ ಒಬ್ಬರು ಒಳ್ಳೆಯ ಗೃಹಸ್ಥರು, ನಮ್ಮ ಸಂಬಂಧಿಕರು ಕೂಡ ಸಂಘನಿಕೆ ಹತ್ತಿರ ಇರ್ತಾರೆ. ಅವರ ಹತ್ರ ಕೇಳಿದೆ, ಹೇಗೆ ನಮ್ಮ ಬರ್ತಾ ಇದ್ದಾರೆ, ಅವ್ರನ್ನ ಸ್ವಲ್ಪ ಆಶ್ರಯ ಕೊಡ್ತೀರಾ ಅಂಥೇಳಿ. ಅವರು ಹೇಳಿದರು, ಅಯ್ಯೋ ನಾವು ಇದರಲ್ಲಿ ಮಂಚದಲ್ಲಿ ಮಲಗಿ ಅವರನ್ನು ಕೆಳಗೆ ಮಲಗಿಸೋದು ಅಂತ ಹೇಳಿದರು. PM ಶೆಣೆ ಹೇಳಿದಾಗ ಅವರಿದು ನಮ್ಮ ಮನೆಗೆ ಕಳಿಸಿ. ನಮ್ಮ ಬೀಗರನ್ನು ಅವರ ಮನೆಯಲ್ಲಿ ಇರಿಸಿದರು. ಆ ದಿವಸ ನೀರಿನ ಸೌಕರ್ಯ ಇರಲಿಲ್ಲ. ಮರುದಿವಸ ನೀರಿಲ್ಲ. ಬೆಳಗ್ಗೆ ಎದ್ದು ಅವರೇ ನೀರು ಎಳೆದು ಅವರಿಗೆ ಉಪಚಾರವನ್ನು ಮಾಡಿದರು. ಎಮರ್ಜೆನ್ಸಿ ಟೈಮ್ನಲ್ಲಿ ಅವರ ಒಬ್ಬರು ಕಾರ್ಯಕರ್ತ ಹೇಗೆಂದರೆ, ಅವರ ಚೀಲದಲ್ಲಿ ಪೊಂಗವ ಇದಿತ್ತು, ಅದನ್ನು ಹಂಚಿದ್ದರು. ಅವರ ಕಿಸೆಯಲ್ಲೇ ಇರ್ತಿತ್ತು. ಎಲ್ಲಿ ಹೋದಾಗ ಕೊಡ್ತಿದ್ರು. ಮಾತಾಡ್ತಿರಲಿಲ್ಲ. ಆದರೆ ಮಾತನಾಡದೆ ಇಷ್ಟು ಕೆಲಸ ಮಾಡುವ ಒಂದು ವ್ಯಕ್ತಿ ಅವರ ಸ್ಮರಣ ನಾನು ಮಾಡಿ ನನ್ನ ವಂದನೆಗಳನ್ನು ಅವರಿಗೆ ಸಲ್ಲಿಸಿ ಎಣಿಸಿದೆ. ಸಾರೀಸ್ ಆ್ಯಂಡ್ ಕುಲಾಯಿ ಇದರ ವತಿಯಿಂದ ಶ್ರೀಮತಿ ಅನುಪಮ ಪ್ರಸಾದ್, ಶ್ರೀಮತಿ ಮಂಜುಶ್ರೀ ಕಾರ್ತಿಕೇಯ ಇವರು ಮಕ್ಕಳಿಗೆ ಸಿದ್ಧ ಉಡುಪುಗಳನ್ನು ನೀಡಿರುತ್ತಾರೆ. ಇವರಿಗೆ ನಮ್ಮ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕುಟುಂಬದ ಅವರು ಹಿರಿಯರಾದಂಥ ಗಿರಿಧರ ರಾವ್ ಅವರ ಅತ್ಯಂತ ಆತ್ಮೀಯರು ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಲಕ್ಷ್ಮಣ ಶೆಣೆಯವರು ಹಾಗೂ ಶ್ರೀಧರ ಭಟ್ರವರು ಶಾಲು ನೀಡಿ ಅವರನ್ನು ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಹಿರಿಯರಿಂದ ಗೌರವ ಅರ್ಪಣೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಲಯನ್ಸ್ KC ಪ್ರಭು, ಮಾಜಿ ಲಯನ್ಸ್ ಗವರ್ನರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು.